ಬಾಲಿವುಡ್ ನಟ ಸೋನು ಸೂದ್ ಫೌಂಡೇಶನ್ ಉಳ್ಳಾಲ ಭಾಗಕ್ಕೆ ಕೊಡುಗೆಯಾಗಿ ನೀಡಿದ ಆಮ್ಲಜನಕ ಘಟಕದ ಯಂತ್ರವನ್ನು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗುರುವಾರ ಬರಮಾಡಿಕೊಳ್ಳಲಾಯಿತು. ಯಂತ್ರವನ್ನು ಬರಮಾಡಿಕೊಂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ಮಾತನಾಡಿ, ಸೋನು ಸೂದ್ ಫೌಂಡೇಶನ್ ಜಿಲ್ಲೆಗೆ ನೀಡಿರುವ ಪ್ರಥಮ ಯೋಜನೆಯಿಂದ ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ. ಉಳ್ಳಾಲ ಭಾಗದ ಜನತೆಗೆ ಮುಂದಿನ ದಿನಗಳಲ್ಲಿ ಆಮ್ಲಜನಕ ಹೊರಗಿನಿಂದ ತರುವಂತಹ ಪ್ರಮೇಯ ಇರುವುದಿಲ್ಲ. ಇಲ್ಲಿ 30ರಿಂದ 40 ಸಿಲಿಂಡರ್ ಆಮ್ಲಜನಕ ಉತ್ಪಾದನೆಯಾಗಲಿದೆ ಎಂದು ಹೇಳಿದರು. ಸೋನು ಸೂದ್ ಫೌಂಡೇಶನ್ ಮತ್ತು ಜಿಲ್ಲಾಡಳಿತ ಶೇಕಡಾ 75-25ರ ಅನುದಾನವನ್ನು ವಿನಿಯೋಗಿಸಿಕೊಂಡು ಘಟಕ ಸ್ಥಾಪನೆ ಮಾಡುತ್ತಿದೆ. ಈ ಫೌಂಡೇಶನ್ 46 ಲಕ್ಷ ರೂಪಾಯಿ ಹಾಗೂ ಜಿಲ್ಲಾಡಳಿತ 12.5 ಲಕ್ಷ ರೂಪಾಯಿ ಘಟಕಕ್ಕೆ ವಿನಿಯೋಗಿಸಿದೆ. ಫೌಂಡೇಶನ್ ಜಿಲ್ಲೆಗೆ ನೀಡುತ್ತಿರುವ ಆರಂಭದ ಕಾರ್ಯ ಇದಾಗಿದೆ. ಜನತೆಗೆ ಜೀವವಾಯು ಕೊಡುವಂತಹ ಕಾರ್ಯ ಪುಣ್ಯದ ಕೆಲಸ ಇದಾಗಿದೆ. ಈ ಭಾಗದ ಆಸ್ಪತ್ರೆಗಳಿಗೆ ಸಿಲಿಂಡರ್ ಹೊರಗಿನಿಂದ ನೀಡಬೇಕಿತ್ತು. ಮುಂದಿನ ದಿನಗಳಲ್ಲಿ ಉಳ್ಳಾಲದಲ್ಲಿಯೇ ಆಮ್ಲಜನಕ ಉತ್ಪಾದನೆ ಆಗಲಿದೆ. ಜಿಲ್ಲಾಡಳಿತ ವತಿಯಿಂದ ಆರೋಗ್ಯ ಇಲಾಖೆ ಘಟಕ ಇದನ್ನ ನಿರ್ಮಾಣ ಮಾಡಲಿದೆ. ಜಿಲ್ಲಾಡಳಿತ ವತಿಯಿಂದ ಸೋನು ಸೂದ್ ಅವರಿಗೆ ಧನ್ಯವಾದಗಳು ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಸೋನು ಸೂದ್ ಫೌಂಡೇಶನ್ ಸದಸ್ಯ ಶ್ರೀಪ್ರಸಾದ್, ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಚಿತ್ರ ಚಂದ್ರಕಾಂತ್, ಉಪಾಧ್ಯಕ್ಷ ಅಯೂಬ್ ಮಂಚಿಲಾ, ಉಳ್ಳಾಲ ನಗರಸಭೆ ಕಮಿಷನರ್ ರಾಯಪ್ಪ, ಆರೋಗ್ಯಾಧಿಕಾರಿ ರವಿಕೃಷ್ಣ, ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ನೀವು ನಿಯಮದ ಪ್ರಕಾರ ಏನೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ಎಲ್ಲ ಔಟ್ಸೋರ್ಸ್ ಅಲ್ಲ ಪರ್ಮನೆಂಟ್ ಆದಮ್ಮ? ಹಾಂ. ಹಾಗೆ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ನಾನು ಸೋನು ಸೂದ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಇದು ಒಂದು ಜೀವವಾಯು ಏನಿದೆ ಅದನ್ನು ಕೊಡುವಂಥ ಪುಣ್ಯದ ಕೆಲಸ. ನಾವು ಬೇರೆ ಟೈಮ್ ಒಳಗಡೆ ಈಗ ಇಲ್ಲಿ ನಾವೇನು ಪೇಷಂಟ್ಸ್ಗಳನ್ನ ಅಡ್ಮಿಟ್ ಮಾಡಿದಾಗ ಸಿಲಿಂಡರ್ಸ್ಗಳನ್ನು ನಾವು ಹೊರಗಡೆಯಿಂದ ನಾವು ಸಪ್ಲೈ ಮಾಡಬೇಕಿತ್ತು. ಅದು ಇನ್ಮೇಲೆ 93 to 95% ಆಕ್ಸಿಜನ್ ಪ್ಯೂರಿಟಿ ಒಳಗಡೆ ಇಲ್ಲೇ ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ನಿಯರ್ಲಿ 30ರಿಂದ 40 ಸಿಲಿಂಡರ್ಗಳ ಒಂದು ಕೆಪಾಸಿಟಿಯನ್ನು ಇಲ್ಲೇ ನಾವು ಇದು ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಇದನ್ನು ನಾವು ಜಿಲ್ಲಾಡಳಿತದಿಂದ ಒಳ್ಳೆಯ ಇದನ್ನು ಮಾಡ್ಕೊತೀವಿ. ಆರೋಗ್ಯ ಇಲಾಖೆಯು ಕೂಡ ಅದನ್ನು ಮೇಂಟೈನ್ ಮಾಡೋದ್ರೊಳಗಡೆ ಇದನ್ನು ಮಾಡ್ತಾರೆ. ವಿ ಹ್ಯಾವ್ ರಿಸೀವ್ಡ್ ಯುವರ್ ದ ಪ್ಲಾಂಟ್. ಓಕೆ, entire district administration Dakshin Kannada is thankful to you. Okay, anyhow, this is our 16th plant. You helped us a lot to get this plant. I'm really grateful to you. And all the Ullala people are here. They are celebrating the arrival of this plant. Thank you. Thanks a lot. Thank you, sir. Thank you. Thank you. Thank you. God bless you with all the. From Mangaluru and Kudla, so that all we can celebrate together. Thank you. Thank you. Thank you.